ಹಲಸಿನ ಹಣ್ಣಿನ ಜಿಲೇಬಿಯನ್ನು ಮಾಡುವ. ಅದಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಒಮ್ಮೆ ನೋಡ್ಕೊಂಡು ಬರುವ. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ರಕ್ಷಕಾ ಟಿ. ವೆಲ್ಕಮ್ ಬ್ಯಾಕ್ ಟು ಗೋಸ್ಟಲ್ ಆಗಿ ರಕ್ಷಕಾ ಟಿ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ, ನಾನು ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ. ಹಾಗೆ ಇದುವೇ ಹಲಸಿನ ಹಣ್ಣು, ಸ್ವಲ್ಪ ಗಟ್ಟಿಯಾಗಿದೆ. ನಮಗೆ ಮೈದಾ ಎಷ್ಟು ಬೇಕು ಅಷ್ಟು ಅದಕ್ಕೆ ನಾವು ತಗೊಳ್ಬೇಕು. ಹಾಗೆ ಇದಕ್ಕೆ ಸಕ್ಕರೆ ಕೂಡ ಬೇಕಾಗ್ತದೆ ಪಾಕಕ್ಕೆ. ಇಲ್ಲಿ ನಾನು ಹಲಸಿನ ಹಣ್ಣಿನ ಪಲ್ಪನ್ನು ಮುಂಚೆ ಮಾಡಿಟ್ಟಿದ್ದೇನೆ 1 ಕಪ್ ಅಷ್ಟು. ಈಗ ನಮಗೆ ಬ್ಯಾಟರ್ ರೆಡಿ ಮಾಡುವಾಗ ಬೇಕಾಗ್ತದೆ. ನಂತರ 1 ಪ್ಯಾಕೆಟ್ ಈನು, ಸ್ವಲ್ಪ ಏಲಕ್ಕಿ 1-2-3 ಬೇಕಾಗ್ತದೆ ಅಷ್ಟೇ. ಈಗ ಇದಕ್ಕೆ ಒಂದು ಬ್ಯಾಟರನ್ನು ರೆಡಿ ಮಾಡುವ. ಇಲ್ಲಿ ನಾನು 1.5 ಕಪ್ ಅಷ್ಟು ಮೈದಾವನ್ನು ಹಾಕಿಕೊಳ್ತಿದ್ದೇನೆ ನೋಡಿ ಈ ಕಪ್ಪಲ್ಲಿ. ಹಾಗೆ 1 ಕಪ್ ಅಷ್ಟು ಹಲಸಿನ ಹಣ್ಣಿನ ಪಲ್ಪನ್ನು ಕೂಡ ಹಾಕ್ತಿದ್ದೇನೆ. ಜಾಸ್ತಿ ಬೇಕಾದರೂ ಜಾಸ್ತಿ ಕೂಡ ಹಾಕ್ಬೋದು ಮೈದಾವನ್ನು. ಹಾಗೆ ಹಲಸಿನ ಹಣ್ಣಿನ ಪಲ್ಪನ್ನು ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಳಿಬೋದು. ಯಾಕಂದರೆ ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಹಾಕಿದರೆ ಆಯಿತು. ಈಗ ಇದನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಎಲ್ಲವನ್ನು ಕೂಡ. ನಂತರ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪವೇ ಹಾಕಿಕೊಳ್ತಾ ಬರಬೇಕು. ಒಮ್ಮೆಲೆ ನೀರು ಹಾಕಿದರೆ ತುಂಬ ನೀರಾಗ್ತದೆ ನೋಡಿ. ಇದು ಜಾಸ್ತಿ ನೀರು ಕೂಡ ಆಗಬಾರ್ದು, ಹಾಗೆ ತುಂಬ ದಪ್ಪ ಕೂಡ ಆಗಬಾರ್ದು ನೋಡಿ. ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕಾಗ್ತದೆ. ಯಾಕಂದರೆ ಹಲಸಿನ ಹಣ್ಣಿನ ಪಲ್ಪನ್ನು ಹಾಕಿರೋದ್ರಿಂದ ತುಂಬ ತೆಳುವಾದರೂ ಕೂಡ ಒಳ್ಳೆಯದಾಗೋದಿಲ್ಲ ನೋಡಿ. ಈ ಹದಕ್ಕೆ ಬಂದರೆ ಸಾಕಾಗ್ತದೆ ನಮಗೆ. ನಂತರ ಇದಕ್ಕೆ 1 ಪ್ಯಾಕೆಟ್ ಅಷ್ಟು ಈನೋವನ್ನು ಹಾಕಬೇಕು. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡುವ. ನೋಡಿ, ಇಷ್ಟಾದರೆ ಸಾಕಾಗ್ತದೆ. ಈ ಕನ್ಸಿಸ್ಟೆನ್ಸಿ ಆದರೆ ಸಾಕು. ನಂತರ ಒಮ್ಮೆ ಸಕ್ಕರೆ ಪಾಕವನ್ನು ಕೂಡ ಹಾಕಿಕೊಳ್ಳುವ ನಾವು ಮಾಡುವ. ನೋಡಿ, ಇಲ್ಲಿ 1.5 ಕಪ್ ಅಷ್ಟು ನಾನು ಸಕ್ಕರೆಯನ್ನು ತಗೊಂಡಿದ್ದೇನೆ. ಅದೇ ಕಪ್ಪಲ್ಲಿ 1 ಕಪ್ ಅಷ್ಟು ನೀರು ಕೂಡ ಹಾಕಿಕೊಳ್ತಿದ್ದೇನೆ. ಇದು ಸರಿಯಾಗಿ ಕರಗಬೇಕು. ನೋಡಿ, ಈ ರೀತಿ ಸರಿಯಾಗಿ ಕರಗಿ ಒಂದು ಎಳೆ ಪಾಕ ಬಂದ ನಂತರ ಇದಕ್ಕೆ ಒಂದು ಸಣ್ಣ ತುಂಡಷ್ಟು ಲಿಂಬೆ ಹುಳಿ ರಸವನ್ನು ಕೂಡ ಹಾಕಿಕೊಳ್ತಿದ್ದೇನೆ. ಬೇಕಿದ್ದವರು ಹಾಕ್ಬೋದು, ಇಲ್ಲದ್ರೆ ಬೇಡ. ಹಾಗೆ ಏಲಕ್ಕಿಯನ್ನು ಕೂಡ ಈಗಲೇ ಸೇರಿಸ್ಕೊಳ್ತಿದ್ದೇನೆ. ಇಲ್ಲಿ 1 ಎಳೆ ಪಾಕ ಬಂದರೆ ಸಾಕಾಗ್ತದೆ, ಇದು ಜಾಸ್ತಿ ಬೇಡ. ಈಗ ನಮ್ಮ ಸಕ್ಕರೆ ಪಾಕ ಕೂಡ ರೆಡಿ ಆಯಿತು. ಹಾಗೆ ಇದನ್ನೊಮ್ಮೆ ತೆಗೆಯುವ. ಈ ಎಣ್ಣೆ ಬಿಸಿಯಾದ ನಂತರ ನಾವು ಮಾಡಿಟ್ಟ ಹಿಟ್ಟನ್ನು ಈ ರೀತಿಯಾಗಿ ಯಾವುದಾದ್ರೂ ಒಂದು ಎಣ್ಣೆಯ ಕವರಿಗೆ ಅಲ್ಲ ಯಾವುದಾದ್ರೂ ಒಂದು ಇದಕ್ಕೆ ಹಾಕಿದರೆ ಕವರಿಗೆ ಅದರ ತುದಿಯನ್ನು ಸ್ವಲ್ಪ ಕಟ್ ಮಾಡಿ ಈ ರೀತಿಯಾಗಿ ಹಾಕಿಕೊಳ್ತಾ ಬರಬೇಕು. ಯಾಕಂದರೆ ಇಲ್ಲಿ ಹಲಸಿನ ಹಣ್ಣಿನ ಜಿಲೇಬಿ ಮಾಡೋದ್ರಿಂದ ನಮಗೆ ಒಂದೇ ಶೇಪಿಗೆ ಕೆಲವೊಮ್ಮೆ ಬರುವುದಿಲ್ಲ. ಹಾಗೆ ನೋಡಿ, ಈ ರೀತಿಯಾಗಿ ಒಂದೊಂದನ್ನೇ ತೆಗೆದು ಸಕ್ಕರೆ ಪಾಕಕ್ಕೆ ಹಾಕಿಕೊಂಡ್ರೆ ಆಯಿತು. ಇನ್ನು ಸ್ವಲ್ಪ ಹೊತ್ತು ಎಳೆದ ನಂತರ ಇದನ್ನು ಕೂಡ ತೆಗೆದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ಇದಕ್ಕೆ ಯಾವುದೇ ಕಲರ್ ಕೂಡ ಹಾಕಲಿಲ್ಲ ನಾನು. ನ್ಯಾಚುರಲ್ ಆಗಿ ಮಾಡಿರುವಂಥ ಹಲಸಿನ ಹಣ್ಣಿನ ಜಿಲೇಬಿ ಇದು. ನೋಡಿ ಎಷ್ಟು ಒಳ್ಳೆಯದಾಗಿ ಬಂದಿದೆ. ಈ ರೀತಿಯಾಗಿ ಎಲ್ಲವನ್ನು ಕೂಡ ಮಾಡಿಕೊಂಡು ಬರುವ. ನೋಡಿ, ಈಗ ನಮಗೆ ಇಷ್ಟ ಆಗಿದೆ ನಮ್ಮ ಹಲಸಿನ ಹಣ್ಣಿನ ಜಿಲೇಬಿ. ತುಂಬ ಒಳ್ಳೆಯದಾಗಿ ಬಂದಿದೆ ನೋಡಿ ಹೇಗೆ ಬಂದಿದೆ. ಕಲರ್ ಕೂಡ ನ್ಯಾಚುರಲ್ ಆಗಿ ಉಂಟು, ಹಾಗೆ ತುಂಬ ಸೂಪರ್ ಆಗಿ ಬಂದಿದೆ.
ಇದು ಕ್ರಿಸ್ಪಿಯಾಗಿಯೂ ಅಲ್ಲ, ಹಾಗೆ ತುಂಬ ಸ್ಮೂತ್ ಕೂಡ ಅಲ್ಲ, ತುಂಬ ಒಳ್ಳೆಯದಾಗಿ ಬಂದಿದೆ. ನ್ಯಾಚುರಲ್ ರುಚಿ ಕೂಡ ನಾವು ಮಾಮೂಲಿ ಮಾಡುವ ಜಿಲೇಬಿಗಿಂತ ತುಂಬಾ ಸೂಪರಾಗಿ ಬಂದಿದೆ ನೋಡಿ ನಮ್ಮ ಹಲಸಿನ ಹಣ್ಣಿನ ಜಿಲೇಬಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನಾನು ಮಾಡಿದ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನಗೆ ಒಂದು ಕಮೆಂಟ್ ಮಾಡಿ, ಹಾಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೂಡ ಮಾಡಿ. ಇನ್ನು ಮುಂದಿನ ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.